ಸರ್ಕಾರ ಬುಡಕಟ್ಟು ಹಿನ್ನೆಲೆ ಹೊಂದಿರುವ ಕಾಡುಗೊಲ್ಲ ಜನಾಂಗವನ್ನು ಅವಮಾನಿಸುತ್ತಿರುವುದು ನಿಜಕ್ಕೂ ಸಹ ನೋವಿನ ಸಂಗತಿ ಎಂದು ಕಾಡುಗೊಲ್ಲ ಮುಖಂಡರಾದ ಗೋಪಿ ಯಾದವ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಕಾಡುಗೊಲ್ಲರನ್ನು ಕಡೆಗಣಿಸುತ್ತಿರುವುದು ನಾಚಿಕೇಡಿನ ಸಂಗತಿಯಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಮತ ಚಲಾಯಿಸಿ 15 ರಿಂದ 18 ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರನ್ನ ಸಮುದಾಯ ಗೆಲ್ಲಿಸಿದೆ. ಆದರೆ ಅಧಿಕಾರ ದೊರಕಿದ ಬಳಿಕ ಬಿಜೆಪಿ ಸಮುದಾಯವನ್ನು ಕಡೆಗಣಿಸಿದೆ ಎಂದರು. ಸರ್ಕಾರವು ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಘೋಷಿಸಿದೆಯಾದರೂ ಈವರೆಗೆ ಅದಕ್ಕೆ ಅಧ್ಯಕ್ಷರನ್ನು ನೇಮಕ ಮಾಡದೆ ಪದೇ ಪದೇ ಕುಂಟು ನೆಪ ಹೇಳುತ್ತಾ ಸಮುದಾಯವನ್ನು ಅವಮಾನಿಸುತ್ತಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಕಾಡುಗೊಲ್ಲರು 18 ಲಕ್ಷ ಜನಸಂಖ್ಯೆ ಇದ್ದರೂ ಅವರ ಅಭಿವೃದ್ಧಿಗೆಂದು 3 ನಾಮ ಹಾಕಿದಂತೆ ಕೇವಲ 3 ಕೋಟಿ ಅನುದಾನ ನೀಡಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದಾಗ ಕಾಡುಗೊಲ್ಲರಿಗೆ ಹಲವಾರು ಯೋಜನೆಗಳನ್ನು ಘೋಷಣೆ ಮಾಡಿ ಅನುಷ್ಠಾನಕ್ಕೆ ತರಲಾಗಿತ್ತು. ಆ ಸಂದರ್ಭದಲ್ಲಿ ಜಯಮ್ಮ ಬಾಲರಾಜ್ ಅವರನ್ನು ಎಂಎಲ್ಸಿ ಮಾಡಲಾಗಿತ್ತು ಎಂದು ಯಾದವ್ ತಿಳಿಸಿದರು. ಕಾಂಗ್ರೆಸ್ ಸರ್ಕಾರವಿದ್ದಾಗ ಸಮುದಾಯದ ನಾಯಕರನ್ನು ಗುರುತಿಸಿ ವಿವಿಧ ಹುದ್ದೆಗಳನ್ನು ನೀಡಲಾಗಿತ್ತು ಎಂದು ಸ್ಮರಿಸಿದ ಅವರು, ಬಿಜೆಪಿಯು ಕಾಡುಗೊಲ್ಲರಿಗೆ ನೀಡಿರುವ ಸವಲತ್ತುಗಳನ್ನು ಕಿತ್ತುಕೊಳ್ಳುತ್ತಿದೆ ಎಂದು ತೀವ್ರ ಬೇಸರ ವ್ಯಕ್ತಪಡಿಸಿದರು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಮತ್ತು ಮುಖಂಡರು ಗೊಲ್ಲರಹಟ್ಟಿಗೆ ಬರದಂತೆ ತಡೆಯುವ ಸಂದರ್ಭ ಬಂದರೂ ಬರಬಹುದು ಎಂದು ಅವರು ಎಚ್ಚರಿಸಿದರು. ಕೇವಲ ಒಬ್ಬ ಜನಪ್ರತಿನಿಧಿ ಮಾತು ಕೇಳಿ ಕಾಡುಗೊಲ್ಲರನ್ನು ಎಸ್ಟಿ ಪಟ್ಟಿಯಿಂದ ತಡೆ ಹಿಡಿದಿರುವುದು ದುರಾದೃಷ್ಟಕರ. ಬಿಜೆಪಿ ಸರ್ಕಾರವು ಕಾಡುಗೊಲ್ಲರನ್ನು ಎಸ್ಟಿಗೆ ಸೇರಿಸದಿದ್ದರೆ ಕಾಡುಗೊಲ್ಲರು ದೊಡ್ಡ ಆಂದೋಲನ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಇಂದು ಕಾಡುಗೊಲ್ಲರನ್ನ ಪದೇ ಪದೇ ಅವಮಾನಿಸುತ್ತಿರುವುದು ಖಂಡನೀಯ ಮತ್ತು ದುರ್ದೈವ. ಬುಡಕಟ್ಟು ಹಿನ್ನೆಲೆ ಹೊಂದಿರುವಂತಹ ಕಾಡುಗೊಲ್ಲ ಜನಾಂಗವನ್ನು ಕರ್ನಾಟಕ ಸರ್ಕಾರ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಘೋಷಣೆ ಮಾಡಿ ಅಧ್ಯಕ್ಷರನ್ನು ಸಹ ಮಾಡಲು ಪದೇ ಪದೇ ಯಾವುದೋ ಒಂದು ಕುಂಟು ನೆಪ ಹೇಳುತ್ತಾ ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ಸರ್ಕಾರ ಕೇವಲ ಒಬ್ಬ ಜನಪ್ರತಿನಿಧಿಯ ಮಾತು ಕೇಳಿ ಕರ್ನಾಟಕ ರಾಜ್ಯದಲ್ಲಿ 18 ಲಕ್ಷ ಮತದಾರರಿರುವಂತಹ ಕಾಡುಗೊಲ್ಲರನ್ನು ಕಡೆಗಣಿಸುತ್ತಿರುವುದು ತುಂಬ ದುರದೃಷ್ಟಕರ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸುಮಾರು 15 ರಿಂದ 18 ಕ್ಷೇತ್ರಗಳಲ್ಲಿ ಕಾಡುಗೊಲ್ಲರ ಮತಗಳಿಂದ ಗೆಲುವು ಸಾಧಿಸಿದೆ. ಅಂತಹ ಜನಾಂಗವನ್ನು ಕೇವಲ ಒಬ್ಬ ಜನಪ್ರತಿನಿಧಿಯಿಂದ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ತಡೆ ಹಿಡಿದಿರುವುದು ತುಂಬ ನೋವಿನ ಸಂಗತಿ. ಕಳೆದ ಸಿರಾ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆ ಘೋಷಣೆ ಆದ ನಂತರ ಕಾಡುಗೊಲ್ಲರಿಗೆ ನಾನು ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಡ್ತೇನೆ ಅಂತ ಕೊಟ್ಟ ಮಾತಿಗೆ ಕಾಡುಗೊಲ್ಲರು ನಿಷ್ಠೆಯಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದಾರೆ. ಆದರೆ ಕಳೆದ 2 ವರ್ಷ ಕಳೆದರೂ ಕೂಡ ಇದುವರೆಗೂ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನು ಮಾಡದೆ ತಾರತಮ್ಯ ಮಾಡುತ್ತಿರುವುದು ವಿಷಾದನೀಯ. ಇತ್ತೀಚೆಗೆ ಸುಮಾರು ಅಭಿವೃದ್ಧಿ ನಿಗಮಗಳನ್ನು ಬೇರೆ ಬೇರೆ ಜನಾಂಗದ ಅಭಿವೃದ್ಧಿ ನಿಗಮಗಳನ್ನು ಸರ್ಕಾರ ಘೋಷಣೆ ಮಾಡಿತ್ತು. ಘೋಷಣೆ ಮಾಡಿದ ನಂತರ ಎಲ್ಲ ನಿಗಮಗಳಿಗೂ ಅಧ್ಯಕ್ಷರನ್ನು ನೇಮಕ ಮಾಡಿ ಆ ನಿಗಮದ ಕೆಲಸ ಮಾಡಬೇಕು. ಅಧ್ಯಕ್ಷರನ್ನು ಕೂಡಲೇ ತ್ವರಿತಗತಿಯಲ್ಲಿ ಮಾಡಬೇಕು. ಅದೇ ರೀತಿಯಾಗಿ ಇವತ್ತೇನು ಅಲಮಾರಿ ಪಟ್ಟಿಯಿಂದ ಕಾಡುಗೊಲ್ಲರನ್ನು ತೆಗೆಯುವಂತ ಕೆಲಸ ಏನು ನಡೀತಾ ಇದೆ, ಕ್ಯಾಟಗರಿ 1 ಎಂಬ ಒಬ್ಬ ಮಹಾನಾಯಕನ ಉದ್ದೇಶದಿಂದ ಇವತ್ತೇನು ಅಲಮಾರಿ ಪಟ್ಟಿಯಲ್ಲಿ
ಬಂದಿರತಕ್ಕಂತ ತೊಂದರೆಗಳೇನಿದಾವೆ ಕೂಡ್ಲೇನೆ ಕಾಡುಗೊಲ್ಲರನ್ನು ಅಲೆಮಾರಿ ಪಟ್ಟಿಯಲ್ಲಿ ಸೇರಿಸುವುದರ ಜೊತೆಗೆ ಈ ಕೊಡತಕ್ಕಂತ 1,20,000 ಕೇವಲ ಬುನಾದಿ ಹಾಕ್ಲಿಕ್ಕೆ ಸಾಧ್ಯವಾಗಲ್ಲ. ಆ ಕಾರಣದಿಂದ ಕನಿಷ್ಠ ಪಕ್ಷ ಒಂದು 5 ಲಕ್ಷನಾದ್ರೂ ಒಂದು ಅಲೆಮಾರಿ ಪಟ್ಟಿಗೆ ಒಂದು 5 ಲಕ್ಷ ಹಣ ಬಿಡುಗಡೆ ಮಾಡಿ ನಮ್ಮನ್ನು ಕಾಡುಗೊಲ್ಲರನ್ನು ಅಲೆಮಾರಿ ಪಟ್ಟಿಯಲ್ಲಿ ಸೇರಿಸುವಂತೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ, ದಯಮಾಡಿ ನಾನು ಮತ್ತೊಮ್ಮೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ತಾವುಗಳು ಅಧ್ಯಕ್ಷರನ್ನ ಕೂಡಲೇ ಮಾಡಿ ಅಂತ ಕೇಳ್ತಾ, ಒಂದು ಪಕ್ಷ ನೀವೇನಾದ್ರೂ ಅದಕ್ಕೂ ಸಮಯ ನೀವು ಹೋದ್ರೆ ಮತ್ತೆ ನಾವು ಕೋರ್ಟಿಗೆ ಹೋಗಿ ಅಧ್ಯಕ್ಷರನ್ನು ಮಾಡಿಸಿಕೊಂಡಂತಾದರೆ ಸರ್ಕಾರಕ್ಕೆ ಮುಜುಗರವಾಗುವಂತ ಸಂದರ್ಭ ಬರಬಹುದು. ಭಾರತೀಯ ಜನತಾ ಪಕ್ಷದಲ್ಲಿ ಕಾಡುಗೊಲ್ಲರು ಸುಮಾರು ಮುಖಂಡರುಗಳು, ಕಾರ್ಯಕರ್ತರು, ಮತದಾರರು ಲಕ್ಷಾನುಗಟ್ಟಲೆ ಇದ್ದಾರೆ. ಅಂತಹ ಮತದಾರರಿಗೆ ನೀವು ಮೋಸ ಮಾಡುತ್ತಿದ್ದೀರಿ. ನಿಮ್ಮನ್ನು ನಂಬಿದ ಮುಖಂಡರು ಗೊಲ್ಲರಹಟ್ಟಿಗೆ ಯಾವ ರೀತಿಯಲ್ಲಿ ಹೋಗಿ ಮತ ಕೇಳುವಂತ ಸಂದರ್ಭ ಬರಬಹುದು ಎಂಬುದನ್ನು ನೀವು ಯೋಚನೆ ಮಾಡಿ. ಕರ್ನಾಟಕದಲ್ಲಿ ಕಾಡುಗೊಲ್ಲರು 1225 ಗೊಲ್ಲರಹಟ್ಟಿಗಳನ್ನು ಹೊಂದಿದ್ದಾರೆ. ಕೇವಲ 10% ಜನಸಂಖ್ಯೆ ಹೊಂದಿರತಕ್ಕಂಥವ್ರ ಮಾತನ್ನು ಸರ್ಕಾರ ಕೇಳ್ತಿದೆ. ಕಾಡುಗೊಲ್ಲರ ನೋವನ್ನು ಕೇಳಿ, ಇಲ್ಲ ಅಂದರೆ ಮುಂದಿನ ದಿನದಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ಕಾಡುಗೊಲ್ಲರು ಆಂದೋಲನ ಮಾಡುವಂತಹ ಸಂದರ್ಭ ಬರಬಹುದು. ಕೂಡಲೇ ಎಚ್ಚೆತ್ತು ಅಧ್ಯಕ್ಷರನ್ನು ಮಾಡಿ ಒಂದು 50 ಕೋಟಿ ಅನುದಾನವನ್ನಾದರೂ ಮೀಸಲಿಡಿ ಅಂತ ನಾನು ಸರ್ಕಾರಕ್ಕೆ ಕೈ ಮುಗಿದು ಮನವಿ ಮಾಡ್ತಾ ಇದ್ದೇನೆ. ಅನುದಾನ ಅತಿ ಹೆಚ್ಚು ಅನುದಾನ ನೀಡಿ ಗೌರವಿಸಿತು. ಆದರೆ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಡಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಡುವುದಕ್ಕಿಂತ ಮುಂಚೆ ಕೇವಲ ಒಬ್ಬ ಜನಪ್ರತಿನಿಧಿಯ ಮಾತು ಕೇಳಿ ಗೊಲ್ಲ ಬಾರ್ ಕಾಡುಗೊಲ್ಲ ಮಾಡ್ತೇನೆ ಎಂಬ ಒಂದು ಉದ್ದೇಶ ಸರ್ಕಾರ ಹೊಂದಿದ್ದರಿಂದ ಇನ್ನೇನು ಅಧಿಕೃತವಾಗಿ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಕಾಡುಗೊಲ್ಲರು ಕೋರ್ಟ್ಗೆ ಹೋಗಿ ಕೋರ್ಟ್ ಮುಖೇನ ಕಾಡುಗೊಲ್ಲ ಅಭಿವೃದ್ಧಿ ನಿಗಮನ ಘೋಷಣೆ ಮಾಡಿಸಿಕೊಳ್ಳಬೇಕಾಯಿತು. ಆದರೂ ಸರ್ಕಾರ ಕಾಡುಗೊಲ್ಲ 3 ತಿಂಗಳು ಕಾಲಾವಕಾಶ ಕೋರ್ಟ್ ಕೊಟ್ಟಿದ್ದರೂ ಸರ್ಕಾರ ಇದುವರೆಗೂ ಕಾಡುಗೊಲ್ಲರನ್ನು ಅಧ್ಯಕ್ಷರನ್ನಾಗಿ ಮಾಡದೇ ಇರುವುದು ಒಂದು ಹೇಯ ಅಂತ ನಾನು ಭಾವಿಸಬೇಕಾಗ್ತದೆ. ದಯಮಾಡಿ ಇವತ್ತು 18 ಕ್ಷೇತ್ರದಲ್ಲಿ ಗೆಲ್ಲಿಸಿದಂತ ಕಾಡುಗೊಲ್ಲರನ್ನ ಕಡೆಗಣಿಸುವುದು ಶೋಭೆ ತರುವ ವಿಚಾರವಲ್ಲ. ಎಸ್ಟಿ ಕಾಡುಗೊಲ್ಲರಿಗೆ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕಾಡುಗೊಲ್ಲರನ್ನ ಎಸ್ಟಿ ಸೇರಿಸಬೇಕೆಂಬ ಉದ್ದೇಶದಿಂದ ಹಿಂದುಳಿದ ಒಂದು ಬುಡಕಟ್ಟು ಸಂಸ್ಕೃತಿ ಹೊಂದಿರತಕ್ಕಂಥ ಜನಾಂಗ ಎಂದು ತಿಳಿದು ಕಾಂಗ್ರೆಸ್ ಸರ್ಕಾರ ನಮ್ಮನ್ನ ಎಸ್ಟಿಗೆ ಶಿಫಾರಸು ಮಾಡಿತ್ತು. ಕಳೆದ 8 ವರ್ಷದಲ್ಲಿ ಶಿಫಾರಸು ಮಾಡಿ 8 ವರ್ಷ ಕಳೆದರೂ ಕೇಂದ್ರದಲ್ಲಿರುವ ಮೋದಿ ಸರ್ಕಾರ ಕಾಡುಗೊಲ್ಲರ ಆ ಒಂದು ಫೈಲ್ ಕೂಡ ಮುಟ್ಟದೆ ರಿಪ್ಲೈ ಮಾಡಲಾಯಿತು. ರಿಪ್ಲೈ ಕಳಿಸುವಂತ ಸಂದರ್ಭದಲ್ಲಿ ನಾವೇ ಕಾಡುಗೊಲ್ಲರು ಗೆಲ್ಲಿಸಿದಂತ ಒಬ್ಬ ಜನಪ್ರತಿನಿಧಿಯಿಂದ ಆದಂತ ಹತಾಚೂರ್ಯ, ಕೊಟ್ಟ ಮಾತಿನಂತೆ ಕಾಡುಗೊಲ್ಲರನ್ನು ನಾನು ಎಸ್ಟಿ ಮಾಡಿಸ್ತೇನೆ ಎಂದು ಚುನಾವಣೆ ಪೂರ್ವದಲ್ಲಿ ಹೇಳಿ, ತದನಂತರ ಒಂದು ಯಾದವ ಮಹಾ ಸಂಘದ ಅಡಿಯಲ್ಲಿ ಬರುವಂತ ಗೋವಿಂದರಾಜ್ ಎಂಬ ಒಬ್ಬ ಅವಿವೇಕಿಯಿಂದ ಕರ್ನಾಟಕದಲ್ಲಿ ಕಾಡುಗೊಲ್ಲರೇ ಇಲ್ಲ ಎಂಬ ಒಂದು ಜಿಲ್ಲಾಧಿಕಾರಿಗಳ ಮತ್ತು ತಹಸೀಲ್ದಾರ್ ಅವರ ಮುಖೇನ ಪತ್ರ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಹೋಗಿ ತಡೆ ಹಿಡಿಯುವಂತ ಕೆಲಸನ ಮಾಡಿದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದ ಸವಲತ್ತುಗಳನ್ನು ಘೋಷಣೆ ಮಾಡಲಾಗಿತ್ತು. ಅಲೆಮಾರಿ ಇರಬಹುದು, ಜಯಮ್ಮ ಬಾಲರಾಜ್ ಅವರನ್ನ MLC ಮಾಡಿದ್ದಿರಬಹುದು,
ಚಿಕ್ಕಪ್ಪಯ್ಯ ಯೋಜನಾ ಆಯೋಗ ಸಂಘರ್ಷ ಸಮಿತಿ ಭಾರತ ಸರ್ಕಾರ ಅವ್ರಿಗೆ ಮಾಡಿದ್ದಿರಬಹುದು. ಅದೇ ರೀತಿಯಾಗಿ ಸುಮಾರು ಸಾಸೂರು ಸತೀಶ್ ಅವರಿರ್ಬೋದು, ರಂಗಸ್ವಾಮಿ ಅವರಿರ್ಬೋದು, ಹೀಗೆ ಆಮೇಲೆ ಶಿವಚಿತ್ತಪ್ಪ ಅವರಿರ್ಬೋದು, ಚಿಕ್ಕಣ್ಣ ಅವರಿರ್ಬೋದು, ಹಿಂಗೆ ಒಟ್ಟು 8 ರಿಂದ 10 ಜನ ಸಿಂಡಿಕೇಟ್ ಹಲವು ವಿಶ್ವವಿದ್ಯಾಲಯಗಳ ಸಿಂಡಿಕೇಟ್ ಸದಸ್ಯರನ್ನಾಗಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಘೋಷಣೆ ಮಾಡಲಾಯಿತು. ತದನಂತರ ಹಿಂದುಳಿದ ಜನಾಂಗಕ್ಕೆ ವಿದ್ಯಾಸಿರಿ ವೇತನ, ಹಾಸ್ಟೆಲ್ ಸೌಲಭ್ಯ, ಹಲವಾರು ಯೋಜನೆಗಳನ್ನು ಘೋಷಣೆ ಮಾಡಲಾಯಿತು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ. ಬಿಜೆಪಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಈ ಎಲ್ಲ ಸವಲತ್ತುಗಳನ್ನು ಮೂಲೆ ಗುಂಪು ಮಾಡಲಾಯಿತೇ ವಿನಃ ಬಿಜೆಪಿಯಿಂದ ಯಾವುದೇ ಕಾಡುಗೊಲ್ಲರಿಗೆ ಅನುಕೂಲವಾಗಲಿಲ್ಲ. ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ST ಫೈಲ್ ಕೂಡಲೇ ಅಮಿತ್ ಶಾ ಅವರೇ ಆಗಿರ್ಬೋದು, ಸಂತೋಷ್ ಸರ್ ಆಗಿರ್ಬೋದು, ಮೋದಿ ಸರ್ ಆಗಿರ್ಬೋದು, ಇವ್ರು ಯಾರಾದರೂ ಆಗಿರ್ಬೋದು, ಈ ಒಂದು ಸುದ್ದಿಯನ್ನು ಈ ಒಬ್ಬ ಕಾಡುಗೊಲ್ಲರು ಮನದಲ್ಲಿರುವ ಮಾತು ಎಂದು ತಿಳಿದು ಆ ಒಂದು ST ಫೈಲನ್ನು ಮಂಜೂರು ಮಾಡಲು ನಾವು ಕಾಡುಗೊಲ್ಲರ ಪರವಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಕೂಡ ಕೂಡಲೇ ತ್ವರಿತಗತಿಯಲ್ಲಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನು ಘೋಷಣೆ ಮಾಡಬೇಕು. ಯಾರಾದರೂ ಪರವಾಗಿಲ್ಲ, ಕಾಡುಗೊಲ್ಲರು ಅಧ್ಯಕ್ಷರಾಗಬೇಕು. ಕೇವಲ ಕಾಡುಗೊಲ್ಲರು 18 ಲಕ್ಷ ಜನಸಂಖ್ಯೆ ಇದ್ದರೂ ಕೂಡ ಕೇವಲ 3 ಕೋಟಿ ಅನುದಾನ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೀನವಾಗಿ ನೀಡಿರ್ತಕ್ಕಂಥ ಅನುದಾನದಲ್ಲಿ ಕಾಡುಗೊಲ್ಲರಿಗೆ ಕೇವಲ 3 ಕೋಟಿ ಅನುದಾನ ನೀಡಿರುವುದು ಬಿಜೆಪಿ ಸರ್ಕಾರ 3 ನಾಮ ಹಾಕಿದಂತಿದೆ. 18 ಲಕ್ಷ ಜನಸಂಖ್ಯೆ ಹೊಂದಿರುವವರಿಗೆ ಕೇವಲ 3 ಕೋಟಿ, 3 ನಾಮದಂತಿದೆ. ಸರ್ಕಾರ ಎಚ್ಚೆತ್ತು ಕನಿಷ್ಠ ಪಕ್ಷ ಒಂದು 50 ಕೋಟಿ ಅನುದಾನ ನೀಡಿ, ಹಿಂದುಳಿದಿರ್ತಕ್ಕಂಥ ಈ ಜನಾಂಗ ಒಂದು 50 ಕೋಟಿ ಅನುದಾನ ನೀಡಿ ಮೇಲೆತ್ತುವಂತ ಕೆಲಸ ಮಾಡಬೇಕು.